ಎಸ್ಸಿಡಿಸಿಸಿ ಬ್ಯಾಂಕ್ 105 ಶಾಖೆಗಳನ್ನು ಹೊಂದಿರುವ ಸರಿಸುಮಾರು 700 ರಿಂದ 800 ಜನರ ಸಿಬ್ಬಂದಿಗಳ ಅಗಾಧ ಸಂಸ್ಥೆಯಾಗಿ ರೂಪುಗೊಂಡಿದೆ. ಇದರ ಉತ್ತುಂಗತೆ, ವಿಸ್ತಾರ, ಆಡಳಿತದ ಶೈಲಿ, ಶಕ್ತಿಯುತವಾದ ಆಡಳಿತ ಮಂಡಳಿ, ರಾಜೇಂದ್ರ ಕುಮಾರ್ ಮತ್ತು ಅವರ ತಂಡದ ಮೂಲಕ ಈ ಸಂಸ್ಥೆ ಬಹಳ ಎತ್ತರಕ್ಕೆ ಬೆಳೆದು ಬಂದಿರುವುದು ವಿಶೇಷ ಎಂದು ವಿಧಾನ ಪರಿಷತ್ ವಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ ಪೂಜಾರಿ ನುಡಿದರು. ಕುಂದಾಪುರ ಪಾರಿಜಾತ ಹೋಟೆಲ್ ಎದುರುಗಡೆಯ ಅಥರ್ವ ಕಾಂಪ್ಲೆಕ್ಸ್ನ ಮೊದಲ ಮಹಡಿ ಕಟ್ಟಡಕ್ಕೆ ಸೋಮವಾರ ಸ್ಥಳಾಂತರಗೊಂಡ ಸಂಪೂರ್ಣ ಹವಾನಿಯಂತ್ರಿತ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಕುಂದಾಪುರ ಶಾಖೆಯನ್ನ ಉದ್ಘಾಟಿಸಿ ಅವರು ಮಾತನಾಡಿದರು. ಸಹಕಾರಿ ಸಂಘಗಳಲ್ಲಿ ಜನರ ಮಧ್ಯೆ ಆಯ್ಕೆಯಾಗಿರುವ ನಿರ್ದೇಶಕರು ಮತ್ತು ಅಧ್ಯಕ್ಷರಿರುತ್ತಾರೆ. ಅವರಿಗೆ ಸಾಮಾನ್ಯ ಜನರ ಕಷ್ಟ ನೋವುಗಳು ಅರ್ಥವಾಗುತ್ತದೆ. ಜನಸಾಮಾನ್ಯರಿಗೆ ಅತಿ ಸರಳ ರೀತಿಯಲ್ಲಿ ಸಾಲ ಕೊಡುವ ವ್ಯವಸ್ಥೆ ಇದ್ರೆ ಅದು ಸಹಕಾರಿ ಸಂಸ್ಥೆಯಲ್ಲಿ ಮಾತ್ರ. ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿರುವ ನಿಯಮಾವಳಿಯ ಗೊಂದಲವಿಲ್ಲದೆ ಗ್ರಾಹಕರಿಗೆ ಸಾಲ ನೀಡುತ್ತಿರುವುದೇ ಸಹಕಾರಿ ಸಂಸ್ಥೆ ಅಗಾಧ ಶಕ್ತಿಯಾಗಿ ಬೆಳೆಯಲು ಕಾರಣ ಎಂದರು. ಈ ಸಹಕಾರಿ ಸಂಘಗಳಲ್ಲಿ ಜನರ ಮಧ್ಯೆ ಆಯ್ಕೆಯಾಗಿರುವಂತಹ ನಿರ್ದೇಶಕರು ಮತ್ತು ಅಧ್ಯಕ್ಷರಿರ್ತಾರೆ. ಅವರಿಗೆ ಸಾಮಾನ್ಯ ಜನರ ಕಷ್ಟ, ನೋವು, ದುಗುಡ ಅರ್ಥ ಆಗುತ್ತೆ. ಹಾಗಾಗಿ ನಮಗೆ ಸಾಲ ಬೇಕು ಅಂತೇಳಿ ಕಟ್ಟುವ ಮನಸ್ಸಿರುವವನು ಬಂದರೆ ಯಾವ ಕಂಡೀಷನ್ ಇದ್ದು ಎಲ್ಲದಿಗೂ ಸಾಲ ಕೊಡುವಂಥ ಯಾವುದಾದ್ರೂ ವ್ಯವಸ್ಥೆ ಇದ್ದರೆ ಅದು ಸಹಕಾರಿ ಸಂಘಗಳು ಅನ್ನುವಂಥ ಭಾವನೆಗಳು ನಮ್ಮಲ್ಲಿ ವ್ಯಾಪಕವಾಗಿದೆ. ಹಾಗಿದ್ರೆ ರಾಷ್ಟ್ರೀಕೃತ ಬ್ಯಾಂಕ್ಗಳು ಕೋಟ್ಯಾಂತರ ರೂಪಾಯಿ ಸಾಲ ಕೊಡ್ತಾ ಇಲ್ವಾ ಕೇಳಿದ್ರೆ ಇದೇ ಕೊಡ್ತಾರೆ. ಅವ್ರದ್ದೇ ಆದಂಥ ನಿಯಮಗಳು. ಆ ನಿಯಮಗಳು ಹೇಗಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮರಳುಗಾರಿಕೆ ಸಮಸ್ಯೆ ಬಂತಲ್ಲ, ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಎಸ್ಸಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಅವರು, ಸೇವೆಗೆ ಮತ್ತೊಂದು ಹೆಸರೇ ಸಹಕಾರಿ ಕ್ಷೇತ್ರಗಳು. ನಮ್ಮ ಗ್ರಾಹಕರಿಗೆ ಬೇಕಾಗಿರುವ ಸೇವೆಯನ್ನ ಕೊಡುವ ದೃಷ್ಟಿಯಿಂದ ಹೊಸ ತಂತ್ರಜ್ಞಾನದೊಂದಿಗೆ ಹೊಸ ಶಾಖೆಗೆ ಸ್ಥಳಾಂತರಿಸಿದ್ದೇವೆ. ಕಳೆದ ವರ್ಷ 84 ಕೋಟಿ ಠೇವಣಿ ಇದ್ದದ್ದು ಈ ಬಾರಿ 100 ಕೋಟಿಯವರೆಗೆ ಹೆಚ್ಚಳವಾಗಿದೆ. ಉತ್ತಮ ಸೇವೆ ಕೊಡುವುದರಲ್ಲಿ ವಾಣಿಜ್ಯ ಬ್ಯಾಂಕ್ಗಳಿಂದ ಸಹಕಾರಿ ಸಂಸ್ಥೆಗಳು ಒಂದು ಹೆಜ್ಜೆ ಮುಂದಿವೆ ಅಂತ. ಬಹಳ ಜನ ಬಂದಿದೆ, ನಾನು ಗುರುತಿಸಿ ನಿವೃತ್ತರಾದವರು, ನಮ್ಮ ಬ್ಯಾಂಕ್ ನಿವೃತ್ತರಾದವರು ಬಂದಿದ್ದಾರೆ. ಏನೇನು ಸೂಚಿಸ್ತದೆ ಹೇಳಿದರೆ, ನಾವು ನಿಮ್ಮಲ್ಲಿ ವಿಶ್ವಾಸ ಇಟ್ಟಿದ್ದೇವೆ, ಆ ವಿಶ್ವಾಸವನ್ನು ನೀವು ಮುಂದುವರಿಸಿಕೊಂಡು ಹೋಗಬೇಕು ಅನ್ನುವಂಥ ಒಂದು ಮಾತು ಅವರಿಂದ ಕೇಳಿ ಬರ್ತದೆ. ಮಾತು ಹೇಳದಿದ್ರು ನಾವು ಕೇಳಬೇಕಾಗುತ್ತೆ. ಮತ್ತೊಂದು ಸಹಕಾರಿ ಕ್ಷೇತ್ರಕ್ಕೆ ಹೆಸರು ಇರೋದು ಸೇವೆ ಅನ್ನುವಂಥದ್ದು. ನಮ್ಮ ನಾಯಕರು ಹೇಳಿದರು, ವಿರೋಧ ಪಕ್ಷ ಅವರಿಗೆ ನಾನು ಆಗಲೇ ಹೇಳಿದೆ, ನಮ್ಮ ನಾಯಕರು ಅಂತ ಹೇಳಿದ್ರು. ಘಟದ ಮೇಲೆ ಹೇಗಿರ್ತದೆ, ಇಲ್ಲಿ ಹೇಗಿರ್ತದೆ. ಇದೇ ಸಂದರ್ಭದಲ್ಲಿ ಕಟ್ಟಡದ ಮಾಲೀಕ ಗಣೇಶ್ ನಾಯಕ್ ಹಾಗೂ ಶಾಖಾ ವ್ಯವಸ್ಥಾಪಕ ಮೋಹನ್ ದಾಸ್ ಹೆಬ್ಬಾರ್ ಅವರನ್ನ ಡಾಕ್ಟರ್ ರಾಜೇಂದ್ರ ಕುಮಾರ್ ಹಾಗೂ ಕೋಟಾ ಶ್ರೀನಿವಾಸ್ ಪೂಜಾರಿ ಸನ್ಮಾನಿಸಿದ್ರು. ಈ ಸಂದರ್ಭ ಕುಂದಾಪುರ ಭೂ ಅಭಿವೃದ್ಧಿ ಬ್ಯಾಂಕ್ ಅಧ್ಯಕ್ಷ ದಿನಕರ್ ಶೆಟ್ಟಿ, ತಾಲೂಕು ಕೃಷಿ ಉತ್ಪನ್ನ ಮಾರಾಟ ಸಹಕಾರಿ ಸಂಘದ ಅಧ್ಯಕ್ಷ ಹರಿಪ್ರಸಾದ್ ಶೆಟ್ಟಿ, ಸಹಕಾರಿ ಸಂಘಗಳ ಉಪನಿಬಂಧಕಿ ಚಂದ್ರ ಪ್ರತಿಮಾ ಎಂಜಿ, ಕುಂದಾಪುರ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಕೃಷ್ಣಮೂರ್ತಿ, ಎಸ್ಸಿಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಐಕಳಾ ದೇವಪ್ರಸಾದ್ ಶೆಟ್ಟಿ, ಬಿ ರಘುರಾಮ್ ಶೆಟ್ಟಿ, ಶಶಿಕುಮಾರ್ ರೈ, ಪ್ರಭಾರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿ ರವೀಂದ್ರ ಮತ್ತಿತರರು ಉಪಸ್ಥಿತರಿದ್ದರು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್ 24/7 ಕುಂದಾಪುರ.